ನಾವೇನು ನಿಮ್ಗೆ ಗೌರವ ಮಾಡ್ತಾ ಇದ್ದೀವಿ, ಮಾತಾಡ್ತೀವಿ ಇದು ಆಗೋದಿಲ್ಲ. ಮೇಡಮ್ ಆಗತ್ತಲ್ಲ. ಏನಾಯ್ತು ಮೇಡಮ್? ಅಲ್ಲ ಸರ್, ಕೇಳೋದೇ ತಪ್ಪ? ಏನಂತ ನಾವ್ ಏನ್ ನಡೀತಿದೆ ಅಂತ ಇಲ್ಲಿ ಕೇಳೋದೇ ತಪ್ಪ? ಹಾಗಿದ್ರೆ ನಮ್ಗೆ ಜೋರ್ ಮಾಡ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ಟು ಕಳಿಸ್ತಾರೆ ಇವರು ಅಂತ ಅಂದ್ರೆ ನಾವ್ ಹಂಗಾದ್ರೆ ಇಲ್ಲಿ ನ್ಯಾಯ ಕೇಳೋದೇ ತಪ್ಪಾಗೋಯ್ತಾ? ತೊಂದ್ರೆ ಇಲ್ಲ, ಬಾಪ ಬೇಡ. ಜೋರ್ ಮಾಡ್ತಾರೆ ಏನಿದು ಈ ಮಟ್ಟಕ್ಕ? ಅಲ್ಲ ಸರ್, ಈ ಮಟ್ಟಕ್ಕ ಸರ್. ಒಬ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ರೆಸ್ಪಾನ್ಸ್ ಮಾಡೋದ್ ಬಿಟ್ಟು ಜೋರ್ಗಳು ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕಿದು? ನಾವ್ ಯಾರ ಹತ್ರ ಹೋಗಿ ನ್ಯಾಯ ಕೇಳ್ಬೇಕು ಇವಾಗ? ಎಲ್ಲೋ ಒಂದ್ ಕಡೆ ಎಲ್ಲೂ ನ್ಯಾಯ ಸಿಗಲ್ಲ ಅನ್ನೋದು ಗೊತ್ತಾಗೋಯ್ತು ನನ್ಗೆ. ಹಾ, ಬೇಡ 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 ಸರ್, ನನಗೆ ಬೇಕಾಗೇ ಇಲ್ಲ ಅವ್ರ ಅಪಾಯಿಂಟ್ಮೆಂಟ್. ಥ್ಯಾಂಕ್ ಯು ಸೋ ಮಚ್. ಏನ್ ಗೊತ್ತಾ ಸರ್, ಒಂದು ಹುಡುಗಿ ಬಂದಿದ್ದಾಳೆ, ಒಂದು ಹರ್ಷನ್ ಅಕ್ಕ ಬಂದಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಇಷ್ಟು ಕಿಂಚಿತ್ ಅವರು ಜೋರ್ ಮಾಡ್ಬಿಟ್ಟು ಕಳಿಸ್ತಾರೆ ಅಂತ ಹೇಳಿದ್ರೆ ಯಾವ ತರ ಇದು? ಅಲ್ಲ, ಜೋರ್ ಮಾಡಿದ್ದಾರೆ, ಎಷ್ಟು ಜನ ಮಾಡಿದ್ದಾರೆ? ರಾತ್ರಿ ಅಪ್ಪಾಜಿ ಫೋನ್ ಸರ್ ಓಕೆ, ಬರ್ತೀನಿ ಸರ್. ಅಪ್ಪಾಜಿ ಫೋನ್ ಮಾಡೋಣ.